ಮತ್ತೆ ಹಾಗಲ್ವೇ ಈಗ ಅರಮನೆಯಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನ
ಒಂದು ಹತ್ಯೆ ದೋಷ ಪರಿಹಾರಕ್ಕಾಗಿ ಅಶ್ವಮೇಧ ಕೈಂಕರ್ಯವನ್ನು ಕೈಗೊಂಡಿದ್ದಾರೆ. ಬಿಟ್ಟಂತಹ ತುರುಗವು ನಾನಾ ದೇಶಗಳ ಮುತ್ತಿರೇಗಿ ನಮ್ಮ ಈ ಚಂಪಕಾವತಿಯನ್ನು ಪ್ರವೇಶ ಮಾಡಿದೆ. ಆ ವಿಷಯ ಗೊತ್ತುಂಟ ನಿನಗೆ ಅಲ್ವೇ? ಬಂದಂತಹ ತುರುಗವನ್ನು ನನ್ನಯ್ಯನವರು ಬಂಧಿಸಿದ್ದಾರೆ. ಭಗವತ್ ಕಾರುಣ್ಯ ಎಂಬಂತೆ ಭಗವತ್ ದರ್ಶನವನ್ನು ಪಡೆಯುವುದಕ್ಕಾಗಿಯೇ ಬಂಧಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನಾಳೆ ನಡೆಯುವಂತಹ ಯುದ್ಧದ ಸೇನಾಧಿಪತ್ಯವನ್ನು ನನ್ನ ಪಾಲಿಗೆ ವಹಿಸಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಮೂರು ಲೋಕದ ಗಂಡ ಆ ಶಿವ ಶಿವ ಮೂರು ಲೋಕದ ಗಂಡ ಒಬ್ಬರೇ ದಂಡ ಯಾರೇ ಬರಲಿ ಈ ಸುಧನ್ವನ ಶಕ್ತಿ ಸಾಮರ್ಥ್ಯ ಕಮ್ಮಿಯಂತ ಭಾವಿಸಿಕೊಂಡಿಯರು ನೀನು. ಸುಗರ್ಭ ನಂದನನಂತ ಈ ಪಾರ್ಥ ಸುಧನ್ವನ ಶಕ್ತಿ ಸಮರ್ಥ ಏನು ಎನ್ನುವುದನ್ನು ಮೂರು ಲೋಕ ಗಂಡನಾದಂತಹ ಪಾರ್ಥನಿಗೆ ತೋರಿಸಿ ಆತನನ್ನು ಮೆಚ್ಚಿಸದೆ ಹೋದರೆ ಕಾಪಾಡಬೇಕು ಎನ್ನುವ ಕಾರಣಕ್ಕಾಗಿ ಮಮ ಪ್ರಾಣಿ ಪಾಂಡವ ಅವಾಗ ತನ್ನ ಕಣ್ಣ ಕೊನೆಯ ಚರದ ಮಗುವಿನಿಂದ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದೇನು ನಿನ್ನ 5 ಮಕ್ಕಳನ್ನು ನಾನು ಕಾಪಾಡ್ತೇನೆ ಅಂತ ಹೇಳಿದ ಮಾತು. ಹಾಗಂತ ಒಂದು ಪಾತ್ರ ಸಾರಥಿಯಾರು ಶ್ರೀಕೃಷ್ಣ ಪರಮಾತ್ಮ. ಆ ಶ್ರೀಕೃಷ್ಣ ಪರಮಾತ್ಮ ಒಟ್ಟಿಗೆ ಯುದ್ಧಕ್ಕೆ ಬಂದಾಗ ಗೆಲ್ಲೋದು ಕಷ್ಟ ಅಂತ ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಇಲ್ಲ. ಲೌಕಿಕದ ಜ್ಞಾನ ಜಯವನ್ನು ಬಯಸಿದಂತವರು ವೀರ ಲೋಕದ ವೀರ ಮರಣವನ್ನು ಅಪ್ಪಿದ್ದಾರೆ ಅಂತ ಭಾವಿಸಿಕೊಳ್ಳಬಹುದು. ಅದೇ ರೀತಿಯಾಗಿ ನಾಳೆ ಬರುವಂತ ಕೃಷ್ಣಾರ್ಜುನರನ್ನು ರಣರಂಗದಲ್ಲಿ ಕಾಲು ಬಿಡುವುದು. ಎಲ್ಲಿ ಯಾರು
ಜಯವನ್ನು ತೊರೆದು ಗುರು ಮಾರ್ಗದಲ್ಲಿ ಜೀವಿಸುತ್ತಿರುವಂತಹ ಪ್ರತಿಯೊಂದು ಜೀವಿಯ ಆಶಯ ಇಹಲೋಕದ ಮೋಕ್ಷವನ್ನು ಪಡೆಯಬೇಕು. ಹಾಗಾಗಿ ಪರಮ ಸಾಯೋಜ್ಯವನ್ನು ಪಡೆಯುತ್ತೇನೆ. ತಡ ಮಾಡಬೇಡ. ಅವರು ಮಾಡಿದ ಸತ್ಕತೆಗೆ ಮಕ್ಕಳು ಪಡೆಯಲೇಬೇಕು. ನಿಮ್ಮಿಂದ ಮಕ್ಕಳು ಪಡೆಯಬೇಕಾದ್ರೆ ಆತ್ಮಕ್ಕೂ ಶಾಂತಿ, ಇದರಲ್ಲಿ ಕೀರ್ತಿಯು, ಕೈವಲ್ಲಿಯೂ ಲಭಿಸುವುದರಿಂದ ಇದು ಆಟ ಮಾತು. ಓಹೋ, ನಿನಗೆ ಈಗ ಈ ಸಮಯದಲ್ಲಿ ಮಕ್ಕಳು ಪಡೆಯುವುದು ಮಕ್ಕಳು ಪಡೆಯುವುದು ಅದರಲ್ಲಿಯೂ ಹಿಂದೂಸ್ತಾನಿಯಾದ ನಾನು ನಿಮ್ಮಿಂದ 6ನೇ ದಿನ ಈ ಸಂದರ್ಭದಲ್ಲಿ ನೀವು ನನ್ನನ್ನು ಕೂಡಿ ಸಂತಾನವನ್ನು ಪಡೆದು ನೀವು ಹೋದಂತಾದ್ರೆ ನನಗೂ ಒಳ್ಳೆಯದು, ಮುಂದೆ ನಿಮಗೂ ಒಳ್ಳೆಯದು ಸ್ವಾಮಿ. ಪುತ್ರಾಪೇಕ್ಷೆಯನ್ನು ನನ್ನ ಮುಂದೆ ಇಡುತ್ತಾ ಇದ್ದೀಯ. ಋತುಸ್ನಾನ ಎನ್ನುತ್ತಾರೆ ನನ್ನನ್ನು ಕೂಡಬೇಕು, ನಿನಗೆ ಪುತ್ರ ಪ್ರಾಪ್ತಿಯನ್ನು ಲಭಿಸಬೇಕು ಎನ್ನುವುದಾಗಿ ನಿನ್ನ ವಾಕ್ಯ. ಆದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕೆ ಹೇಳು? ಈಗಾಗಲೇ ಪಿತನಾಜ್ಞೆಯನ್ನು ಹೊತ್ತು ಬಂದವ ನಾನು. ಪಿತನು ಅಪ್ಪಣೆಯನ್ನು ಮಾಡಿದ್ದಾನೆ. ಎಲ್ಲಿಯಾದರೂ ಆತನ ಅಪ್ಪಣೆಯ ಮಿಕ್ಕಿದ್ದೇವುದಂತಾದ್ರೆ ನಾಳೆ ನಡೆಯುವ ಶಿಕ್ಷೆಯು ಕೂಡ ನಿನ್ನ ಗೋಚರಕ್ಕೆ ಈಗಾಗಲೇ ಹೇಳಿದವ ನಾನು. ಹಾಗಾಗಿ ಖಂಡಿತವಾಗಿಯೂ ಇಂದಿನ ದಿನೆಯಲ್ಲಿ ಕಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು
ಸತಿಗೆ ಶೂರದ ಸಮಯ ಶೂರಸದರುದು ಸಮಯ ಏಕಾದಶಿಯನಂಗೆ ಶ್ರಾವಣಿದೊಂದು ದಿನವೇ ಸಂಗತ ಮಾಡನೆಂದು ಪೈತೃಕದ ಶಿರೀಷನ ಆಕ್ರಮಿಸಿ ಕೃತಬೋಯುವುದು ನಡುವಿನೋಳು ಕಳೆದ ಮೇಲ್ಪತಿಯೋಡಗೂಡಬಹುದರಿಂದ ಧರ್ಮ ಪದ್ಧತಿಯ ಮೀರುವುದು ಘನವಲ್ಲ ಎಂದವ ತಿಳಿದನು. ಕಳೆದ ಮೇಲ್ಪತಿಯ ಒಡಗೂಡಬಹುದು ಅದರಿಂದ ಧರ್ಮ ಪದ್ಧತಿಯ ಮೀರುವುದು ಘನವಲ್ಲ ಎಂದವ ತಿಳಿದನು. ಆ ಎಂಥ ಧರ್ಮ ಸಂಕಟಕ್ಕೆ ನಾನು ಸಿಲುಕಿಕೊಂಡೆ. ಒಂದು ಕಡೆಯಲ್ಲಿ ಏಕಾದಶಿಯ ವ್ರತ, ಇನ್ನೊಂದು ಕಡೆಯಲ್ಲಿ ಪಿತೃಶ್ರಾದ್ದ, ಮತ್ತೊಂದು ಕಡೆಯಲ್ಲಿ ಋತುಸ್ತಾತೆಯಾದಂಥ ಮಡದಿಯು ಪುತ್ರ ಭಾಗ್ಯವನ್ನು ಬೇಡುತ್ತಾ ಇದ್ದಾಳೆ. ಈ ಮೂರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಂದು ಈ ಧರ್ಮ ಸಿಲುಕಿ ಹಾಕಿಕೊಂಡಿದ್ದಾನೆ. ಕೆಲವೊಮ್ಮೆ ಆಗುವುದುಂಟು, ನಮ್ಮ ಗುರುಗಳು ಗ್ರಂಥವನ್ನು ಓದಿಸುವಾಗ ನಮಗನ್ನಿಸುವುದು ಹೇಗೆ, ನಮಗೆ ಬೇಡದಿದ್ದ ಗ್ರಂಥವನ್ನೆಲ್ಲ ಯಾಕೆ ಹೇಳುತ್ತಾರೆ ಅಂತ. ಈಗ ಅರ್ಥವಾಯಿತು, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡರೆ ಅದೇ ಗ್ರಂಥವು ನಮಗೆ ದಾರಿದೀಪವಾಗುತ್ತದೆ ಎನ್ನುವುದಕ್ಕೆ ಇದೇ ನಾನೇ ಜ್ವಲಂತ ಸಾಕ್ಷಿಯಾಗಿ ಹೋದೆ. ಒಂದೊಂದು ದಿನ ಗುರುಗಳಾದಂತಹ ಶಂಕರಿಕಿತರು ಆಡಿದಂಥ ಮಾತು ಇಂದು ನನ್ನ ಕಿವಿಗೆ ಕುಯ್ಬಿಡುತ್ತಾ ಇದೆ. ಅಷ್ಟೇ ಅಲ್ಲ, ಇದರಿಂದ ಹೊರಬರುವ ಮಾರ್ಗವನ್ನು ಕೂಡ ನಾನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂದು ಅರ್ಥವಾಗುತ್ತಾ ಇದೆ. ಹಾಗಾಗಿ ಏಕಾದಶಿಯ ವ್ರತವು ಬಂದಂತಹ ದಿನ ಪಿತೃಶ್ರಾದ್ದವನ್ನು ಮಾಡಿ ಪಿತೃಶ್ರಾದ್ದದ ಪ್ರಸ್ಥಾನವನ್ನು ಬಂಧಿಸಬೇಕು. ಅದರ ಬದಲಿಗೆ ಅದನ್ನು ಆಜ್ಞಾನಿಸಿದರೆ ಅದರ ಫಲವು ಪ್ರಾಪ್ತಿಯಾಗ್ತದೆ. ಅಷ್ಟು ಮಾತ್ರವಲ್ಲದೆ ನಡು ಇರುಳು ಕಳೆದ ಬಳಿಕ ಮಡದಿಯನ್ನು ಸೇರಿದರೆ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಎಂದು ಗುರುಗಳಾಡಿದ ಮಾತು ಇನ್ನೂ ನನಗೆ ಬರ್ತಾ ಉಂಟು. ಹಾಗಾಗಿ ಈ ಭಗವಂತನ ಪ್ರೇರಣೆಯಂತೆ ಭಾವಿಸಿ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಈಗಾಗಲೇ ಸಮಯ ಬಹಳ ಮೀರಿ ಹೋಗಿದೆ. ಆದಷ್ಟು ಬೇಗ ಪತ್ನಿಯನ್ನು ಸೇರಿ ಅವಳ ಇಚ್ಛೆಯನ್ನು ಈಡೇರಿಸುತ್ತೇನೆ. ಧರ್ಮಸಿಂಧು ಎನ್ನುವಂತಹ ಕಲೆಯಲ್ಲಿ ಒಂದು ಇರುಳನ್ನ ಪ್ರಭಾವತಿಯ ಅಂತಃಪುರದಲ್ಲಿ ಕಳೆದು ಯುದ್ಧ ಬಿಡಾರವನ್ನ ಸೇರಿಕೊಂಡೆ. ಆದರೆ ಒಂದು ಜಿಜ್ಞಾಸೆ ಹುಟ್ಟಿದ್ದಲ್ಲ, ರಾಜಾಜ್ಞೆಯನ್ನ ಸುಧನ್ವ ಮೀರಿದ ಎನ್ನುವಂತಹ ಜಿಜ್ಞಾಸೆ ಹುಟ್ಟಿ ತಂದೆಯಾದಂತಹ ಹಂಸಧ್ವಜ ಕುಮತಿಗಳು ಶಂಕಲಿಖಿತರನ್ನ ಕರೆದು ಕೇಳಿದರು. ಆಗ ಹಿರಿಯರಾದಂತಹ ಶಂಕಲಿಖಿತರು ಹೇಳಿದಂತಹ ಮಾತು, ವೈಯಕ್ತಿಕ ಧರ್ಮಕ್ಕಿಂತ ಸರ್ವರನ್ನ ಸಲಹುವಂತಹ ರಾಜ ಸಮಷ್ಟಿ ಧರ್ಮವನ್ನು ಕಾಪಿಟ್ಟುಕೊಳ್ಳುವುದೇ ನಿಜವಾದ ರಾಜಧರ್ಮ ಎನ್ನುವುದಾಗಿ. ಅಂತೆಯೇ ಈ ಸುಧನ್ವನನ್ನ ಕುದಿಯುತ್ತಿರುವಂತಹ ಕೊಪ್ಪರಿಗೆ ಹಾಕುವಂತೆ ಹೇಳಲಾಯಿತು. ದತ್ತ ತೈಲ ಕಟಾಹಕ್ಕೆ ಸುಧನ್ವನನ್ನ ನೂಕುವಂತಹ ರಾಜಾಜ್ಞೆಯಾಯಿತು. ತದೇಕ ಚಿತ್ತದಿಂದ ನಾರಾಯಣನನ್ನೇ ಸ್ಮರಿಸುತ್ತಾ ದತ್ತ ತೈಲ ಕಟಾಹಕ್ಕೆ ನನ್ನನ್ನ ಹಾಕಲಾಯಿತು. ದೇವರ ದೈವ ಎಂಬಂತೆ ದರಸಿದಂತಹ ತುಳಸಿ ಮಾಲೆಯೂ ಮಾಡದಂತೆ ಕುದಿಯುತ್ತಿರುವಂತಹ ಎಣ್ಣೆಯ ಕೊಪ್ಪರಿಗೆಯಿಂದ ಈಚೆಗೆ ಬಂದೆ. ಅಂತಹ ಹೊತ್ತಿನಲ್ಲಿ ತಂದೆಯಾದಂತಹ ಹಂಸಧ್ವಜ ಭೂಪತಿಗಳು ಹೇಳಿದಂತಹ ಮಾತು, ಸುಧನ್ವ, ವೈಷ್ಣವತ್ವದಲ್ಲಿ ಗುರುತ್ವವನ್ನು ನೀನು ಸಾಧಿಸಿದ್ದಿ. ನಡೆ ಮುಂದೆ ಮಗನೇ, ನೀನು ನಡೆವ ದಾರಿಯಲ್ಲಿ ನಾವು ನಡೆದು ಬರುತ್ತೇವೆ ಎನ್ನುವುದಾಗಿ ಮತ್ತೊಮ್ಮೆ ಮುತ್ತಿನ ಕಿರೀಟವನ್ನು ನೆತ್ತಿಯ ಮೇಲಿಟ್ಟು ಆಶೀರ್ವದಿಸಿದರು.
ದೈವದ ಬಲವು ಎಷ್ಟಿದ್ದರೂ ಮಾನವ ಪ್ರಯತ್ನ ಎನ್ನುವುದು ಬೇಕಲ್ಲವ. 3 ಲೋಕದ ಗಂಡ ಸಮರ ಪ್ರಚಂಡ ಎನಿಸಿದಂತಹ ಆ ಅರ್ಜುನನನ್ನು ಎದುರುಗೊಳ್ಳುವಂತಹ ಈಸುದನ್ನು ಒಂದು ವ್ಯೂಹವನ್ನು ಬಲಿಬೇಕು. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಮಕರ ವ್ಯೂಹ, ಚಕ್ರ ವ್ಯೂಹ, ಪದ್ಮ ವ್ಯೂಹದಂತಹ ಅದೆಷ್ಟೋ ವ್ಯೂಹಗಳು ರಚಿತವಾಗಿದೆ. ಆದರೆ ಪದ್ಮನಾಭನನ್ನು ಒಲಿಸಿಕೊಳ್ಳುವುದಕ್ಕಾಗಿ ನಾನು ಬರೆಯುವ ವ್ಯೂಹ ಯಾವುದು ಗೊತ್ತಾ? ಶುದ್ಧ ಪದ್ಮವ್ಯೂಹ ರಚಿಸಿ, ಶುದ್ಧ ಪದ್ಮವ್ಯೂಹ ರಚಿಸಿ, ನಡುವೆ ಉತ್ತಮ ತುರ ಕಟ್ಟಿ, ಪದ್ಮನಾಭನನ್ನು ಒಲಿಸಿಕೊಳ್ಳುವ ಸಂಕಲ್ಪದಿಂದ ಮಾಡುತ್ತಿರುವಂತಹ ಈ ಗುಣದಲ್ಲಿ ಪದ್ಮವ್ಯೂಹವನ್ನು ಬರೆಯುತ್ತೇನೆ. ನರನುತ್ತಮಾಶ್ವವನ್ನ ಪದ್ಮವ್ಯೂಹದ ಮಧ್ಯೆ ಕಟ್ಟಿದ್ದೇನೆ. ಹೇಳಿ ಕಳುಹುತ್ತೇನೆ ಅರ್ಜುನನಿಗೆ, ಬಿಡಿಸಿಕೊಳ್ಳುವ ಕೊಡುಪಟಲಿದ್ದರೆ ಬರಲಿ. ಪದ್ಮನಾಭನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಒಲಿದ ವ್ಯೂಹ ಈ ಪದ್ಮವ್ಯೂಹ. ನಾರಾಯಣ ಕೈಯಲ್ಲಿರುವಂತಹ ಪದ್ಮ ಮೋಕ್ಷದ ಸಂಕೇತ. ಸುಧರ್ಮನ ಪಾಲಿಗಿದು ಮೋಕ್ಷದ ಪವರ. ಈ ನಿಟ್ಟಿನಲ್ಲಿ ಒಲಿದಿದ್ದೇನೆ ಪದ್ಮವ್ಯೂಹವನ್ನು. ಯಾರು ಎದುರಾಗುತ್ತಾರೋ ನೋಡ್ತೇನೆ. ಮತ್ತೆ ಬಂದನು ವಿಘ್ನಾದ ಮತ್ತೆ ಬಂದಿ ಹೋದು ವಿಘ್ನ ಇದಕ್ಕೂ ಪಾಯ ಇದಕ್ಕೂ ಪಾಯ ಏನು ಬೆಸಗಡಲು
ಕ್ಷಿಪಣಿ. ಇದಕ್ಕೆ ಈ ಪ್ರಪಂಚಕ್ಕೆ ಪಾಂಡವರ ಜೀವನವೆನ್ನುವುದೇ ಜ್ವಲಂತ ಸಾಕ್ಷಿಯಲ್ಲವೇನು? ಅದಲ್ಲದೆ ಹೋಗಿದ್ದರೆ ಅಖಂಡ ಆರ್ಯಾವರ್ತವನ್ನು ತುಂಡರಿಸಬಾರದು. ಹಸ್ತಿನಾವತಿ ಚಕ್ರಾಧಿಪೀಠದ ಸಾಮ್ರಾಟರಾರು ಕೌರವರು ಇಲ್ಲ ಪಾಂಡವರು. ಕುರುವಂಶದ ಎರಡು ಕುಟುಂಬಗಳ ಮಧ್ಯೆ ಇತ್ಯರ್ಥವಾಗಬೇಕಾದಂತ ಕುಟುಂಬ ವ್ಯಾಜ್ಯ ಬಂದು ಭಾರತ ಯುದ್ಧದಂತ ಘನಘೋರ ಸಂಗ್ರಾಮದೊಂದಿಗೆ ಅಂತ್ಯವನ್ನು ಕಂಡಿರುವುದು ವಿಷಾದನೀಯ. ಅದರಲ್ಲಿಯೂ ಚಂದ್ರವಂಶದ ಛಲದಂತ ಚಕ್ರೇಶ್ವರನೆನಿಸಿಕೊಂಡಂತ ಸೊಯ್ಯಾದನ ದಾರುಣ್ಯವಾದ ಅಂತ್ಯವನ್ನ ನಮ್ಮಣ್ಣ ಧರ್ಮಜನ್ನು ಕಂಡಾಗಲೇ ಒಂದು ಹತ್ಯಾದೋಷವು ಕಾಡಿದ ಕಾರಣವೇ ಅಶ್ವಮೇಧ ಯಾಗಂತ ಮಹಾಯಜ್ಞದ ನಿರ್ದೇಶನವಾಯಿತು. ಯಜ್ಞ ಮಂಟಪದಿಂದ ಪೂಜಿಸಿಬಿಟ್ಟಂತಹ ತೊರಗದ ಬೆಂಗಾವಲಿಗಾಗಿ ಶ್ರೀಲೋಕ ವಿಜಯಿ ಪ್ರಾರ್ಥನೆ ಸಾಗಲಿ ಎಂದು ವ್ಯಾಸ ಮಹಾಮುನಿಗಳ ನಿರ್ದೇಶನವಾದಾಗ ಪಾರ್ಥನದ ವಿಜಯ ಯಾತ್ರೆಯಲ್ಲಿ ಅಶ್ವಮೇಧವು ವಿಜೃಂಭಿಸಲಿ ಎಂದು ಶ್ರೀಕೃಷ್ಣನ ಆಶೀರ್ವಾದವಾದಾಗ